ನಮ್ಮ ತಿಂಗಳದ ಬಗ್ಗೆ, ತಿಂಗಳದ ಪುದರದ ಬಗ್ಗೆ, ತಿಂಗಳಿನ ಹೆಸರಿನ ಬಗ್ಗೆ ನಾವು ಕಲಿಯುವಾಗ ನೇಮ್ ಆಫ್ ಮಂತ್. ಇಲ್ಲಿ ಕೂಡ 12 ತಿಂಗಳ ಹೆಸರು ಬರುತ್ತೆ, 12 ತಿಂಗಳು. ಬಟ್ ತುಳುವಿನ ಕ್ಯಾಲೆಂಡರ್ ಇಂಗ್ಲಿಷ್ ಕ್ಯಾಲೆಂಡರ್ನ ಫಾಲೋ ಮಾಡ್ತಾ ಇಲ್ಲ, ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ತಿಂಗಳಿನ ಪ್ರಾರಂಭ, ವರ್ಷದ ಪ್ರಾರಂಭ, ತಿಂಗಳಿನ ಪ್ರಾರಂಭ ಸ್ವಲ್ಪ ಚೇಂಜಸ್ ಇರುತ್ತೆ. ತುಳುವರಿಗೆ ಹೊಸ ವರ್ಷ ಬರೋದು ಮಾರ್ಚಲ್ಲಿ, ಮಾರ್ಚ್ ಬಿಸು ಅಂತ ಹೇಳ್ತೀವಲ್ಲ, ಮಾರ್ಚ್ 15 ನಂತರ ಆ ಥರ, ಆ ಟೈಮಲ್ಲಿ ಬರುತ್ತೆ. ಎಂಡ್ ಬರೋದು ಇಲ್ಲಿ ಮಾಯಿ, ಅಂದರೆ ಫೆಬ್ರವರಿ, ಮಾರ್ಚ್ 15 ಆ ಎಂಡಲ್ಲಿ ಬರುತ್ತೆ. ಅಂದರೆ ಇಂಗ್ಲೀಷ್ ಕ್ಯಾಲೆಂಡರ್ನ ಮಿಡ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿನ ಹೊಸ ವರ್ಷ. ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಮಾರ್ಚ್, ಅರೌಂಡ್ ಮಾರ್ಚ್ ಆರ್ ಏಪ್ರಿಲ್ ಮಂತ್. ದಿಸ್ ಇಸ್ ದ ಫಸ್ಟ್ ಮಂತ್. ಸೊ ನೇಮ್, ಮಂತ್ ನೇಮ್ ಸುಗ್ಗಿ. ಸುಗ್ಗಿ comes between March and April, after 15th or 14th March 14. ಸುಗ್ಗಿ. ಪಗ್ಗು, PAGGU, ಪಗ್ಗು. ಬೇಸ, ಬೇಸ. ಕಾರ್ತೆಲ್, ಕಾರ್ತೆಲ್. ಆಟಿ, ಆಟಿ. ಸೋನಾ, ಸೋನಾ. ನಿರ್ನಲ್, ನಿರ್ನಲ್. ಬೊಂತೆಲ್, ಬೊಂತೆಲ್. ಜಾರ್ದೆ, ಜಾರ್ದೆ. ಪೆರಾರ್ದೆ, ಪೆರಾರ್ದೆ. ಪೊಯಿಂತೆಲ್, ಪೊಯಿಂತೆಲ್ ಅಂತ ಹೇಳ್ತಾರೆ, ಪೊಣ್ಣೆ ಅಂತ ಹೇಳ್ತಾರೆ, ಪೊಯಿಂತೆಲ್. ಮಾಯಿ, ಮಾಯಿ. ನೋಡಿ, ಸುಗ್ಗಿ ಮಾರ್ಚ್ ಇಂದ ಏಪ್ರಿಲ್, ಪಗ್ಗು ಏಪ್ರಿಲ್ ಇಂದ ಮೇ, ಬೇಸ ಮೇ ಇಂದ ಜೂನ್, ಕಾರ್ತೆಲ್ ಜೂನ್ ಜುಲೈ, ಆಟಿ ಜುಲೈಯಿಂದ ಆಗಸ್ಟ್, ಆಟಿಯಲ್ಲಿ ಮಳೆ ಜಾಸ್ತಿ ಇರುತ್ತೆ, ಆಟಿ. ಸೋನಾ ಆಗಸ್ಟ್ ಸೆಪ್ಟೆಂಬರ್ ಆ ಮಿಡ್ಲ್. ನಿರ್ನಲ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳು, ಮಿಡ್ ಆಫ್ ದ ಸೆಪ್ಟೆಂಬರ್, ಮಿಡ್ ಆಫ್ ದ ಅಕ್ಟೋಬರ್. ಬೊಂತೆಲ್ ಅಕ್ಟೋಬರ್ ಮಿಡ್, ನವೆಂಬರ್ ಮಿಡ್, ನವೆಂಬರ್ ಸ್ಟಾರ್ಟ್. ಜಾರ್ದೆ ನವೆಂಬರ್ ಸೆಕೆಂಡ್ ಹಾಫ್, ಡಿಸೆಂಬರ್ ಫಸ್ಟ್ ಹಾಫ್. ಪೆರಾರ್ದೆ